ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. ಪ್ರಿಯ ಸ್ನೇಹಿತರೆ, ಕೃಷ್ಣಾಷ್ಟಮಿ ವಿಟ್ಲಪಿಂಡಿ ಬಂದರೆ ಸಾಕು ಉಡುಪಿಯ ಜನತೆಗೆ ಎಲ್ಲಿಲ್ಲದ ಸಡಗರ. ಹುಲಿವೇಷ ನರ್ತನದ ವೈಭವ, ವಿವಿಧ ವೇಷಗಳ ಆರ್ಭಟ, ವಾದ್ಯ ತಾಸೆ ಬ್ಯಾಂಡ್ಗಳ ಜೊತೆ ಹುಲಿವೇಷ ನರ್ತನವನ್ನು ನೋಡುವುದೇ ಸಡಗರ. ಆ ನಿಟ್ಟಿನಲ್ಲಿ ಉಡುಪಿಯಲ್ಲಿ ಸಾಂಪ್ರದಾಯಿಕ ಹುಲಿವೇಷ ತಂಡವನ್ನು ಬೆಳೆಸಿಕೊಂಡು ಬಂದಿರುವ ತಂಡಗಳಲ್ಲಿ ಒಂದು A1 ಟೈಗರ್ಸ್ ಉಡುಪಿ. ಬನ್ನಿ, ಉಡುಪಿಯ ಆಸುಪಾಸಿನಲ್ಲಿರುವ ಕುಕಿಕಟ್ಟೆ ಬಳಿ A1 ಟೈಗರ್ಸ್ ಉಡುಪಿಯ ಜೆಂಡೆ ಮೆರವಣಿಗೆ ಕಾರ್ಯಕ್ರಮದ ವೈಭವವನ್ನು ನೋಡಿ ಬರೋಣ. ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ವಿಟ್ಲಪಿಂಡಿಯ ಪ್ರಯುಕ್ತ ಇದೀಗ A1 ತಂಡದ ಪ್ರಮುಖ ಹಾದಿಯಲ್ಲಿದ್ದೇವೆ. ಪ್ರಾಥಮಿಕವಾಗಿ ಈ ದುರ್ಗಾ ಪರಮೇಶ್ವರಿ ದೇವರು ಇಲ್ಲಿ ಸ್ಥಾಪನೆಗೊಳ್ಳಲು ಪ್ರಮುಖ ಕಾರಣಕರ್ತರಾದ ದಿವಂಗತ ಜಯಕರ್ ಶೆಟ್ಟಿಗಾರರವರು ಹಾಗೂ ಅವರ ಕುಟುಂಬಸ್ಥರಿಗೆ ಸೇರಿದ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನಮ್ಮ ಜೆಂಡೆ ಮತ್ತು ಟೊಪ್ಪಿಗಳನ್ನು ಮಂಡೆಗಳನ್ನು ಎಲ್ಲ ಇಟ್ಟು ದೇವಿಗೆ ವಿಶೇಷ ಪ್ರಾರ್ಥನೆ ಮಾಡುವುದಿಷ್ಟೇ. ನಾವು ಇವತ್ತಿನಿಂದ ಪ್ರಾರಂಭವಾಗುವ ನಮ್ಮ A1 ತಂಡದ ಹುಲಿವೇಷ ತಂಡದಲ್ಲಿ ಯಾವುದೇ ಒಂದು ವಿಘ್ನ ಬರದೆ ಎಲ್ಲವೂ ಯಶಸ್ವಿಯಾಗಿ ನಮ್ಮ ಎಣಿಕೆಗಿಂತ ಜಾಸ್ತಿ ಧನ ಸಂಗ್ರಹ ಆಗುವಂತೆ, ಅದೇ ರೀತಿ ನಮ್ಮ ತಂಡದ ಎಲ್ಲ ಸದಸ್ಯರಿಗೂ, ವಾದ್ಯ ವೃಂದದವರಿಗೂ, ವಾಹನ ಸವಾರದಲ್ಲಿ ತೆರಳಿದವರಿಗೂ ಯಾವುದೇ ಒಂದು ಭಿನ್ನಾಭಿಪ್ರಾಯ ಅಥವಾ ಯಾವುದೇ ಲೋಪ, ಅನಾರೋಗ್ಯ, ಯಾವುದೇ ಒಂದು ವಿಘ್ನ ಬರದಿದ್ದಾಗೆ ಈ ದುರ್ಗಾ ಪರಮೇಶ್ವರಿ ಅಮ್ಮವು ಸಂಪೂರ್ಣ A1 ತಂಡಕ್ಕೆ ಅನುಗ್ರಹ ಮಾಡಬೇಕಂತ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಈ ಜೆಂಡೆ ಮತ್ತು ಟೊಪ್ಪಿಗಳನ್ನೆಲ್ಲ ಮೆರವಣಿಗೆಯಲ್ಲಿ ನಮ್ಮ ತಂಡದ ಸ್ಥಳಕ್ಕೆ ಕೊಂಡೋಗುತ್ತಿದ್ದೇವೆ. ಹಾಗಾಗಿ ದೇವಿ ಸಂಪೂರ್ಣ ಅನುಗ್ರಹ ಮಾಡಿ ನಾವು ಕೊಟ್ಟ ಕಿಂಚಿತ್ತು ಸೇವೆಯನ್ನು ರಾಶಿಯಾಗಿ ತೆಗೆದುಕೊಂಡು ಬಂದಂಥ ಕಷ್ಟ, ಬರಬಹುದಾದಂಥ ಕಷ್ಟ ಎಲ್ಲವನ್ನು ನಿವಾರಣೆ ಮಾಡಿ ನಮ್ಮ ಇಡೀ ತಂಡದ ಎಲ್ಲ ಸದಸ್ಯರಿಗೂ ಅನುಗ್ರಹ ಮಾಡಬೇಕಂತ ವಿಶೇಷವಾಗಿ ತಂಡದ ಪರವಾಗಿ
ಉಡುಪಿಯ ಖ್ಯಾತ ಕೃಷ್ಣ ಜನ್ಮಾಷ್ಟಮಿ ಮತ್ತು ವಿಟ್ಲಪಿಂಡಿಯ ಪ್ರಯುಕ್ತ ನಿರಂತರವಾಗಿ ನಮ್ಮ A1 ಟೈಗರ್ ಗ್ರೂಪ್ ಉಡುಪಿ ಕುಕ್ಕಿಕಟ್ಟೆ ನಮ್ಮ ಜಯಕರ್ ಶೆಟ್ಟಿಗಾರರವರ ಪ್ರಾರಂಭದ ನೇತೃತ್ವದಲ್ಲಿ ನಾವು ನಿರಂತರವಾಗಿ 6 ವರ್ಷ ಯಶಸ್ವಿಯಾಗಿ ನಮ್ಮ ಎಲ್ಲ ಭಕ್ತರ ಸಹಕಾರದಿಂದ ಮತ್ತು ನಮ್ಮ ಸ್ವಯಂ ಸೇವಕರು ಆತ್ಮೀಯ ಬಂಧುಮಿತ್ರರ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಈ ತಂಡವನ್ನು ನಡೆಸಿಕೊಂಡು ಬಂದಿದ್ದೇವೆ. ಅದೇ ರೀತಿ ಈ ಬಾರಿ 7ನೇ ವರ್ಷಕ್ಕೆ ಪಾದಾರ್ಪಣೆ ಎಲ್ಲರ ಅನುಗ್ರಹದಿಂದ ಮತ್ತು ಕೃಷ್ಣ ಮತ್ತು ಮುಖ್ಯ ಪ್ರಾಣನ ಅನುಗ್ರಹದಿಂದ ಹಾಗೂ ಸ್ವಾಮೀಜಿಯ ಎಲ್ಲ ಮಠಾಧೀಶರ ಅನುಗ್ರಹದಿಂದ ಯಶಸ್ವಿಯಾಗಿ ಇವತ್ತು ಊದು ಪೂಜೆ ಹಾಗೂ ಜಂಡೆಯ ಮೆರವಣಿಗೆ ಮತ್ತು ರಂಗಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಇವತ್ತು ರಾತ್ರಿ ರಂಗೆಲ್ಲ ಆಗಿ ಬೆಳಿಗ್ಗೆ ಸಾಧಾರಣ 8:30 ಗಂಟೆಗೆ ಮುಖ್ಯ ಅತಿಥಿಗಳನ್ನು ಕರೆದು ಒಂದು ಸಭಾ ವೇದಿಕೆ ನಡೆಸಿ ಅಲ್ಲಿಂದ ಲೋಬಾನ ಸೇವೆ ಮಾಡಿ ನಾವು ನಾಳೆಯಿಂದ 2 ದಿನದ ಕಾಲ 14 ಮತ್ತು 15 ನಿರಂತರವಾಗಿ ನಮ್ಮ ಸಂಚಾರವನ್ನು ಪ್ರಾರಂಭಿಸಿ ನಮ್ಮ ಉತ್ತಮ ಕುಣಿತವನ್ನು ಎಲ್ಲ ವೇದಿಕೆಯಲ್ಲೂ ಪ್ರದರ್ಶನ ನೀಡಲಿಕ್ಕಿದ್ದೇವೆ. ಹಾಗಾಗಿ ಉಡುಪಿ ಜನತೆ ಎಲ್ಲರಿಗೂ ಕೇಳುವುದು, A1 ತಂಡ ಈಗ ನಾವು ಸಾಂಪ್ರದಾಯಿಕ ಹುಲಿಯ ವೇಷದ ಬಗ್ಗೆ ನಾವು ಅದಕ್ಕೆ ತುಂಬ ಕಾಳಜಿ ವಹಿಸಿದ್ದೇವೆ. ಹಾಗಾಗಿ ನಮ್ಮ ತಂಡದಲ್ಲಿ ಯಾವುದೇ ಬಣ್ಣಗಾರಿಕೆಯಲ್ಲಿ ಆಗಲಿ, ಚಡ್ಡಿಯಲ್ಲಿ ಆಗಲಿ, ಟೊಪ್ಪಿಯಲ್ಲಿ ಆಗಲಿ ಯಾವುದೇ ನಮ್ಮ ಉಡುಪಿಯ ಹೊರತುಪಡಿಸಿ ನಾವು ಅದನ್ನು ಪ್ರತಿನಿಧಿಸಿಲ್ಲ. ಹಾಗಾಗಿ ಸಾಂಪ್ರದಾಯಿಕ ಹುಲಿಗೆ ನಮ್ಮ ತಂಡದ ಕಿರಣ್ ಅವರು ಮತ್ತು ಸಚಿನ್ ಅವರು ಮತ್ತು ನಮ್ಮ ನಿತಿನ್ ಬಾಯಿ ಅವರು ಪ್ರಾಮುಖ್ಯತೆ ಕೊಟ್ಟು ಅದಕ್ಕೆ ಬಹಳ ಇದು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಬಣ್ಣಗಾರಿಕೆಯಲ್ಲಿ ಅರುಣ್ ಮಲ್ಪೆ ಅವರು ಇದನ್ನು ನಮ್ಮ ಬಣ್ಣಗಾರಿಕೆಯನ್ನು ಸುಮಾರು 45 ಹುಲಿಗಳು ಇವೆ. ಹಾಗಾಗಿ ನಾವು ಒಂದು 11-11:30 ಗಂಟೆಗೆ ರಂಗು ಪ್ರಾರಂಭ ಮಾಡ್ತೇವೆ. ಅದೇ ರೀತಿ ವಾದ್ಯ ವೃಂದದಲ್ಲಿ ಪ್ರವೀಣ್ ಶಿವಪುರ ಇವರ ತಂಡ ನಿರಂತರವಾಗಿ ನಮ್ಮೊಟ್ಟಿಗೆ ಇದೆ. ಈ ಬಾರಿಯೂ ಕೂಡ ಉತ್ತಮ ವಾದ್ಯ ನಿರ್ವಹಣೆಗೆ ಅವರಿಗೆ ಉಸ್ತುವಾರಿ ಕೊಟ್ಟಿದ್ದೇವೆ. ಹಾಗಾಗಿ ದೇವರ ಹತ್ರ ಇಷ್ಟೇ ಪ್ರಾರ್ಥನೆ, ನಮ್ಮ ಉಡುಪಿಯ ಜನತೆ ಎಲ್ಲ ಭಕ್ತರು ನಮ್ಮ ತಂಡಕ್ಕೆ ಹೆಚ್ಚಿನ ತನುಮನ ಧನಯುಕ್ತ ಪ್ರೋತ್ಸಾಹ ನೀಡಿ ನಮ್ಮ ತಂಡವನ್ನು ಎಲ್ಲ ವೇದಿಕೆಯಲ್ಲೂ ಯಶಸ್ವಿಯಾಗಿ ಕುಣಿತದ ಸ್ಪರ್ಧೆಯಲ್ಲಿ ವಿಜೇತರಾಗುವಂಥ ಅನುಗ್ರಹವನ್ನು ತಾವೆಲ್ಲರೂ ನೀಡಬೇಕಾಗಿ ಮತ್ತು ಕೃಷ್ಣ ಮತ್ತು ವಿಟ್ಲಪಿಂಡಿಯ ಪ್ರಯುಕ್ತ ನಮ್ಮ ತಂಡದ ವತಿಯಿಂದ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಿದ್ದೇವೆ.
Adik pasal, adik pasal, punta pasal, punta. ಜಯಕರಣನ ಆಶೀರ್ವಾದ ಅಂಚನೆ ಸಂಪೂರ್ಣ ನಮ್ಮ ವಾವಾ ಕ್ಷೇತ್ರದ ಪುದರ್ಗೇದ ಅಂಚನೆ ವಾವಾ ಕ್ಷೇತ್ರ ಪೂರ ವೈದ ದಾಲ ಒಂಜಿ ನಿರ್ವಿಘ್ನೋಡು ಆಪುಡು ಪಂಪಿನ ಒಂಜಿ ಸಿಂಬಲ್ ನಮಕ್ ದೇವರು ಸೂಚನೆ ಕೊಡ್ತೇರು ಎಂಕ ತೆರೆದಿನ ಉನಿಗಡೆ ತೆರೆದಿನ ಗೊತ್ತಜ್ಜಿ ತೆರೆದಿಂಡು ಅಂಚಾದ ದೇವತಾ ಅನುಗ್ರಹ ಉಂಡು ಪಂಪಿನ ಇಕ್ಕ ಅವೇ ನಿದರ್ಶನ ತುಳಿ ಮುರಳಿ ಚೌತಿಡು ಪೂರಗಲ್ಲ ಪರ್ಸೋಡೆ ಹಾಲಾಡು ದೇವೇರು ವರ್ಣ ದೇವೇರು ಅನುಗ್ರಹ ಕೊರ್ತು ನಂಗೆ ಒವ್ಲ ಒಂಜಿ ಸಮಸ್ಯೆ ಬರಂದಿರಕ್ಕ ನಮ್ಮ ಇಡೀ ತಂಡವನ್ನು ರಕ್ಷಣೆ ಮಲ್ಪಡು ಬಂದು ಪ್ರಾರ್ಥನೆ ಮಲ್ತದು ಮಾತ ಇಷ್ಟ ದೇವೇರು ಕುಲದೇವೇರು ದೈವ ದೇವರು ಮಾತ ದೇವರೆಲ್ಲ ಪ್ರಾರ್ಥನೆ ಮಲ್ತದು ಅಂಚನೆ ರಂಗು ಪಾಟ್ನ ಸಂದರ್ಭಗಳು ಅವರಿಗೆ ಸಂಪೂರ್ಣ ದೇವಿನ ಶಾರದಾ ಮಾತೆನ ಅನುಗ್ರಹ ಕೊರ್ದು ಆ ರಂಗ ಆರು ಬಿಡ್ಪ ಇವತ್ತು ಶಾರದಾ ದೇವಿಗೆ ಎಂಕ ಬೋಡ ಆ ಪಿಲಿ ಬಿಡ್ಪಾದ ಆ ಪಿಲಿ ನನ್ನ ಒಳ್ಳ ಉಡುಪಿ ಕೂರೆ ಸಿಕ್ಕಂದು ಅಂಚಿನ ಪಿಲಿ ಆಪಿ ಲೆಕ್ಕ ದೇವರೆಲ್ಲ ನಟದು ಪ್ರಾರ್ಥನೆ ಮಾಡ್ತಾ ಪ್ರಸಾದ ಕೊಡೋದಿಲ್ಲ ಹತ್ತಲೆ ಪೂರ ಒಟ್ಟ ಸರಿನಾ 2 ವರ್ಷ ನಿರಂತರವಾದ ರಂಗದ ಒಂಜಿ ಸೇಲೆನುವ ಕರ್ಣ ಈ ಶಿಸ್ತು ನಿಯಮ ಪ್ರಕಾರನೇ ಕಾಂಡೆ 2 ಗಂಟೆಗೆ ಲೋಭನ ಪಡೋದ್ರಿಂದ 7:30 ಗಂಟೆಗೆ ನಮ್ಮ ಪಿಲಿತ ತಂಡ ರೆಡಿ ಆಗಿತ್ತು ಅಂಚನೆಯರಿಗೆ ಆ ಶಕ್ತಿ ದೇವರು ಕೊರ್ದು ಈ ರಂಗ ಪಾಡ್ದು ಅಲ್ಲಂಜಿ ರಾತ್ರಿ ರಂಗ ಕೆಪ್ಪ ಮುಟ್ಟಲ್ಲ ಅಲ್ಲಿಗಾವಡು ನಮ್ಮ ಕುಟುಂಬಗಾವಡು ಅಗಲನ ಕುಟುಂಬಗಾವಡು ವಾವುಜಿ ವಿಘ್ನ ಬರದ ಲೆಕ್ಕ ಸಂಪೂರ್ಣ ಅನುಗ್ರಹ ಕೊರ್ದು ಅರುಣೇರು ತುಂಬದ ಕಾಲೋಡು ಈ ಪ್ರಶಸ್ತಿ ಸಿಕ್ಕು ಲೆಕ್ಕ ನಮ್ಮ ದೇವರ ಮಲ್ಪಾಡು ಆ ರಂಗಡು ಪಿಲಿತ ರಂಗಡು ಅರುಣೇರ್ನ ಲೆಕ್ಕ ಪಿಲಿಪಾಡ್ನಗಳು ಏರ್ನ ಇಲ್ಲಿಂದ ಬಂದಿನ ಒಂದು ಸುಧಾರ್ನು ದೇವರು ಮನೋಡು ಬಂದು ಪ್ರಾರ್ಥನೆ ಮಲ್ಪಡು ರಂಗನು ಪ್ರಾರಂಭ ಮಾಡ್ಕೊಂಡು ಬಂದು ಏರ್ನಗಳು ಬಾಡ್ಲೆ ಅಂಚನೆ ಕರೆದು ಇಂಥ ಸುತ್ತಬಲೆ ಕೈ వచ్చారు గుంటు కూరలు గుంటు కై వచ్చారు
ಅದಕ್ಕೆ ನಮಗೆ ಸಹಕಾರ ಕೊಡ್ತೇವೆ, ನಿರಂತರವಾದ ಸಹಕಾರ ಕೊರೊಂದೇ ಬರ್ತೇವೆ. ಅಂಚೆ ಅದು ದೇವೇರಿ ಎರಡೆರಡು ಮಲ್ಪೋಡು ಬಂದು ನಿಗದಿ ಮಂಚಿನ ಆರು ನಮ್ಮ ಕೈಟ್ ಕಾಲೇಜ್ ನೆರೆಗ ಯೋಗ ಉಂಡು ನಮ್ಮ ತಂಡದ ಒಟ್ಟು ರಂಗ ಪಾಡು ಇಯೇ ಬಂದು ನೇಮಕ ಮಂಚಿನ ಅದು ಕೊಯ್ ವರ್ಷ ಇಂಚಾರು ಸೇವೆಗೆ ಬರೋದಿಲ್ಲ. ಆ ಸೇವೆಡವರೆಗೆ ಒವ್ಲ ಒಂಜಿ ಕುಂದು ಕೊರತೆ ಬರದು ಲೆಕ್ಕ ಕಾರಣ ತಂಡೊಡ್ಲ ವಾ ಒಂಜಿ ಮಿಷಿನ್ ಸ್ಟಾರ್ಟ್ ಮಲ್ಪನ ಕಾವಾಡು ಮುಡಿಪಾವನ ಕಾವಾಡು ವಾ ಒಂಜಿ ವಿಘ್ನ ಬರದು ಲೆಕ್ಕ ಎಡ್ಡೆ ರೀತಿಯ ಆ ದೇವಿ ಅನುಗ್ರಹ ಮಾಡ್ತದೆ. ಆ ರಂಗ ಒಂಜಿ ಕೊರಲು ಮಲ್ಪಾದ ಕೊಟ್ಟು ಎಲ್ಲ ಲೋಬಾನಡು ತಿಳಿ ಬುಟ್ನಗಲ ವಾ ಒಂಜಿ ವಿಘ್ನ ಬರದು ಲೆಕ್ಕ ಆರು ಸಂಪೂರ್ಣ ಸಣ್ಣ ಒಂಜಿ ಪೇಂಟ್ ಮಲ್ಪಿನ ಒಂಜಿ ಕಿಲಿತ ತಂಡನು ಎಲ್ಲ ಯಾರು ಲೋಬಾನ ಪಾಟ್ನ ಸಮಯಡು ಸಂಪೂರ್ಣವಾದ ಗುರುತು ಕೊರ್ಪಿನಂಚು ಯೋಗ ಭಾಗ್ಯ ಅದಕ್ಕೆ ದೇವರು ಕರುಣಿಸಾದ ಕೊರಡು ಬಂದು ತಂಡದ ಪರವಾದ ಒಂದು ಗೌರವ ಅರ್ಪಣೆ